ಇತ್ತೀಚೆಗೆ ಬಿಡುಗಡೆಯಾದ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿ ವಿವಾದಕ್ಕೆ ಕೂಡ ಕಾರಣವಾಗಿತ್ತು. ಇದೀಗ ಈ ಚಿತ್ರದ ಪೋಸ್ಟರ್ ಅನ್ನ ಮಹಿಳೆಯೊಬ್ಬರು ತನ್ನ ರಕ್ತದಲ್ಲಿ ಬಿಡಿಸುವ ಮೂಲಕ ಸೋಜಿಗವೊಂದನ್ನು ಸೃಷ್ಟಿ ಮಾಡಿದ್ದಾರೆ. ರಕ್ತದಲ್ಲಿ ದಿ ಕಾಶ್ಮೀರ್ ಫೈಲ್ಸ್ ಚಿತ್ರದ ಪೋಸ್ಟರ್ ರಚಿಸಿದ ಮಹಿಳೆಯ ಹೆಸರು ಮಂಜು ಸೋನಿ. ತಮ್ಮ ದೇಹದಿಂದ 10 ml ರಕ್ತವನ್ನು ತೆಗೆದುಕೊಂಡು ಅವರು ಈ ಕೆಲಸವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಸುದ್ದಿ ಕೂಡ ಪ್ರಕಟ ಆಗಿದೆ. ಫೋಟೋಗಳು ವೈರಲ್ ಆದ ಬಳಿಕ ಅದು ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರು ಕೂಡ ನೋಡಿ ಮೂಗಿನ ಮೇಲೆ ಬೆರಳನ್ನ ಇಟ್ಟಿದ್ದಾರೆ. ಇನ್ನು ಅವರ ಅಭಿಮಾನಿಗಳು ಈ ಬಗ್ಗೆ ಪ್ರೀತಿ ಕಂಡು ಇದನ್ನು ನಂಬಲು ಸಾಧ್ಯವಿಲ್ಲ, ಏನು ಹೇಳಬೇಕು ಎಂಬುದೇ ತಿಳಿತಾ ಇಲ್ಲ. ಮಂಜು ಅವರಿಗೆ ನಾನು ಹೇಗೆ ಧನ್ಯವಾದ ತಿಳಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ನನ್ನ ಶತ ಪ್ರಣಾಮಗಳು, ಕೃತಜ್ಞತೆಗಳು. ಅವರ ಪರಿಚಯ ನಿಮಗೆ ಯಾರಿಗಾದರೂ ಇದ್ದರೆ ನನಗೆ ಅವರ ನಂಬರನ್ನು ಮೆಸೇಜ್ ಮಾಡಿ ಎಂದು ಟ್ವೀಟ್ ಮಾಡಿದ್ದಾರೆ. ಆದರೆ ಇಂತಹ ದುಸ್ಸಾಹಸದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ವಿವೇಕ್ ಅಗ್ನಿಹೋತ್ರಿ, ನಿಮ್ಮ ಭಾವನೆಗಳನ್ನು ನಾನು ಮೆಚ್ಚುತ್ತೇನೆ, ಆದರೂ ಕೂಡ ಈ ರೀತಿ ಯಾವತ್ತೂ ಪ್ರಯತ್ನವನ್ನ ಮಾಡಬೇಡಿ ಎಂದು ಗಂಭೀರವಾಗಿ ನಾನು ಮನವಿಯನ್ನ ಮಾಡಿಕೊಳ್ತೇನೆ. ಇದು ಒಳ್ಳೆಯದು ಅಲ್ಲವೇ ಅಲ್ಲ, ಇಂತಹದನ್ನೆಲ್ಲ ಮಾಡಲೇಬೇಡಿ ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ.